ಕರ್ಕಟಕ್ಕೆ ಏನಾಗಲು ಅಂತ ನೋಡಿದ್ರೊಳಗೆ ಈ ವಾತಾವರಣದ ಪ್ರಕಾಶವೇ ಬದಲಾಗಿ ಹೋಯಿತು. ಕಾರಣ ಏನು? ಬಡ ನಡುವಿನ ಬೆಡಗಿಯಾಗಿ 16ರ ಷೋಡಶಿಯಾಗಿ ನಾನು ಕಂಗೊಳಿಸುವಂತ ಈ ಕಾಲಕ್ಕೆ ಬೇಕಾದ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇನೆ. ರೂಪಕ್ಕನುಗುಣವಾದಂತಹ ಶ್ರುತಿಗನುಸಾರವಾಗಿ ಮಾತನಾಡಬೇಕಾಗಿರುವ ಅಗತ್ಯತೆ. ಇಲ್ಲದಿದ್ದರೆ ಏನಾಗ್ತದೆ? ಲೋಕಾಪವಾದ ಬರ್ತದೆ. ಲೋಕಾಪವಾದದ ನುಡಿಗೆ ಇಂಬು ಈಯದೆ ಪ್ರಕಾಶವನ್ನು ಬೀರುತ್ತಾ ಮುಂದೆ ಸಾಗುವಾಗ ಹೇಗೆ ಅರಳಿದ ಸುಮದ ಪರಿಮಳ ಎಲ್ಲೆಡೆ ಪಸರಿಸಿದ್ರೆ ಮಂದವಾಗಿ ಬೀಸುವಂತಹ ಆ ಮಾರುತ ಅದರ ಗಂಧವನ್ನು ಎಲ್ಲೆಡೆ ಪಸರಿಸುತ್ತಾರೆ. ಅದು ಸುಗಂಧ ಹೌದು ಅಂತಾದ್ರೆ ರಸಿಕರು ಅದರೆಡೆಗೆ ಮೂಗಿನ ಹೊಳ್ಳೆಗಳನ್ನು ಅರಳಿಸಿಕೊಂಡು ಬರ್ತಾರೆ. ಅದರ ಅಂದ ಏನು, ಆನಂದ ಏನು ಅನ್ನೋದನ್ನು ನೋಡುತ್ತಾರೆ. ಆ ಮೂಲಕವಾಗಿ ನನ್ನ ನೋಡುವುದಕ್ಕೆ ಸಾಧ್ಯ. ಆದ್ರೆ ಕೆಲವು ಹುಡುಗರಿದ್ದಾರೆ, ಹೆಣ್ಣೆ ಆಗಬೇಕಂತಿಲ್ಲ ಅಂತೆ ಅವರಿಗೆ. ಬಿದಿರ ಕಂಬಕ್ಕೆ ಸೀರೆ ಉಡಿಸಿ ಹೆಣ್ಣು ತಂದರೆ ಓಡಿ ಹೋಗಿ ಹಪ್ಪಿಕೊಳ್ಳೋ ಜಾತಿ ಅಂತ. ಆದರೆ ಇವ ಹಾಗಲ್ಲ ಅಂತ ಕಾಣ್ತದೆ. ಮುಖದಲ್ಲಿ ಗಾಂಭೀರ್ಯ ಇದೆ. ಊರನ್ನು ಆಳುವ ಅರಸರಂತೆ ಕಾಣಿಸ್ತಾ ಇದ್ದಾನೆ. ಪಕ್ಕನೆ ನಾನು ಓಡಿ ಹೋಗಿ ಅಯ್ಯ ಪ್ರಿಯಕರ ಅಂತ ಕರೆದ್ರೆ ಖಂಡಿತವಾಗಿಯೂ ಅದನ್ನ ಬಲೆಗೆ ಬೀಳುವುದಲ್ಲ. ಅದಕ್ಕಾಗಿ ಈ ಕಾರ್ಯವನ್ನೆಲ್ಲ ಮಾಡಬೇಕಾಗಿರುವ ಸರಗಿನ ಗಾಳಿಯನ್ನು ಬೀಸಬೇಕು, ಅವನ ಬಳಿಗೆ ಸಾಗಬೇಕು, ಅವನನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತಾದ್ರೆ ಅವನು ನನ್ನ ಕಡೆಗೆ ನೋಡುವ ಹಾಗಾಗಬೇಕು. ಅದಕ್ಕೆ ಹೇಗೆ ಸ್ತ್ರೀ ಸಹಜವಾದಂತಹ ವನಪು, ಭಿನ್ನಾಣ, ವಯ್ಯಾರ ಇದೆಲ್ಲವೂ ನಾನು ಮಾಡಿಕೊಳ್ಳುವ ರೂಪದ ಒಂದಿಗೆ ಅದು ಬಂದು ಸೇರಿ ಹೋಗಿತ್ತು. ಹಾಗಾಗಿ ಎಲ್ಲವನ್ನು ಸಿದ್ಧಪಡಿಸಿಕೊಂಡಿದ್ದೇನೆ. ವಯಸ್ಸಿನ್ನೇನು 15 ದಾಟಿ 11 ತಿಂಗಳಾಗಿ 29 ದಿವಸ ಕಳೆದು 30ಕ್ಕೆ ಕಾಲಿಡಬೇಕು ಬೇಡ. ಯಾಕೆ ಹೆಣ್ಣು ಮಕ್ಕಳಿಗೆ ಒಂದು ಹಂತದಲ್ಲಿ ಪ್ರಾಯ 16 ದಾಟಿ ಮುಂದೆ ಹೋಗುವುದೇ ಇಲ್ಲ. ಈ ವರ್ಷ ಎಷ್ಟು ಅಂತ ಕೇಳಿ 16 ಅಂತ ಹೇಳ್ತಾರೆ. ಮುಂದಿನ ವರ್ಷ ಹುಟ್ಟುವ ಪಕ್ಕದ ವರ್ಷ ಎಷ್ಟಾಯ್ತು ಕೇಳಿ 16. 4 ವರ್ಷ ಬಿಟ್ಟು ಕೇಳಿದ್ರೆ 16. ಯಾಕೆ? ಒಂದು ಹಂತದ ಮೇಲೆ ಹೆಣ್ಣು ಮಕ್ಕಳು ತಮ್ಮ ನಿಜ ಪ್ರಾಯವನ್ನು ಹೇಳಲಿಕ್ಕೆ ಸಿದ್ಧರಿರುವುದಿಲ್ಲ. ಯಾಕೆ? ಪ್ರಾಯ ಆಯ್ತು ಅಂತ ಉಳಿದವರಿಗೆ
ಆಗ್ತದಲ್ಲ 16 ಅಂತ ಹೇಳಿ ಬಿಟ್ಟರೆ ಮುಗಿತದೆ. ಅದು 30ರವರೆಗೂ 16. ಆದ್ರೆ ನಾನು ಹಾಗಲ್ಲ. ಆ 16ರ ಗಾಂಭೀರ್ಯವನ್ನು ಉಳಿಸಿಕೊಂಡು ಲತೆಯಂತೆ ನಡು ಬಡುಕಿಸುತ್ತ ನನಗೆ ಬೇಕಾದಂತ ಮಾಮರ ಅವನಿದ್ದಾನೆ. ಅವನ ಮಾಮರವಾದರೆ ನಾನು ಮಲ್ಲಿಗೆ ಬಳ್ಳಿಯಾಗಬೇಕು, ಹೋಗಿ ಅವನನ್ನು ಹಬ್ಬಬೇಕು. ತಡ ಮಾಡುವುದು ಯಾಕೆ? ನಾನು ಮಾತಾಡ್ತಾ ನಿಂತಾಗ ಅವ ಆ ಕಡೆಗೆ ಸರಿದು ಹೋದ್ರೆ ಕೆಲಸ ಹಾಳಾದಿ ಇಲ್ಲಂತೆ ಪ್ರಾರಂಭ ಮಾಡುವ. ಶ್ರೀವಾನಕಿ ರಾಣಿಯಾಗುವಳಿಗೆ ಶ್ರೀಮಾ
ಹುಡುಕ ಮುಂದೆ ಬಂದಾಗ